ಸೇನಾ ಹೆಲಿಕಾಪ್ಟರ್ ದುರಂತದಲ್ಲಿ ಹುತಾತ್ಮರಾದ ದೇಶದ ಸೇನಾ ಮುಖ್ಯಸ್ಥ ಸಿಡಿಎಸ್ ಜನರಲ್ ಬಿಪಿನ್ ರಾವತ್ ಹಾಗೂ ಭಾರತೀಯ ಸೈನ್ಯದ ವೀರ ಯೋಧರಿಗೆ ಮಂಗಳೂರಿನ ಕದ್ರಿಯಲ್ಲಿರುವ ಯುದ್ಧ ಸ್ಮಾರಕದಲ್ಲಿ ಶ್ರದ್ಧಾಂಜಲಿ ಕೋರಲಾಯಿತು. ಬಿಜೆಪಿ ಯುವ ಮೋರ್ಚಾ ಮಂಗಳೂರು ನಗರ ದಕ್ಷಿಣ ವತಿಯಿಂದ ನಡೆದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ಇಡೀ ದೇಶಕ್ಕೆ ಈ ವಿಷಯ ಆಘಾತ ತಂದಿದೆ. ಇದನ್ನು ದೇಶವಾಸಿಗಳಾಗಿ ಸವಾಲಾಗಿ ಸ್ವೀಕಾರ ಮಾಡಿಕೊಳ್ಳಬೇಕು. ಇನ್ನಷ್ಟು ಹೆಚ್ಚು ಬದ್ಧತೆ ಹಾಗೂ ಇಚ್ಛಾಶಕ್ತಿಯೊಂದಿಗೆ ರಾಷ್ಟ್ರ ನಿರ್ಮಾಣದ ಪುಣ್ಯ ಕಾರ್ಯದಲ್ಲಿ ನಾವೆಲ್ಲರೂ ತೊಡಗಿಸಿಕೊಳ್ಳಬೇಕು ಎಂದರು. ಈ ವೇಳೆ ಮೇಯರ್ ಪ್ರೇಮಾನಂದ ಶೆಟ್ಟಿ, ಶಾಸಕ ಡಿ ವೇದವ್ಯಾಸ ಕಾಮತ್, ಭಾರತೀಯ ಸೇನೆಯ ನಿವೃತ್ತ ಕರ್ನಲ್ ನಿಟೆಗುತ್ತು ಶರತ್ ಮೊದಲಾದವರು ಉಪಸ್ಥಿತರಿದ್ದರು. ನಮ್ಮ ದೇಶದ ಅತ್ಯಂತ ದೇಶದ ರಕ್ಷಣಾ ವ್ಯವಸ್ಥೆಯ ನಾಯಕರುಗಳಾಗಿ ಅನೇಕ ನಮ್ಮ ದೇಶದ 3 ಸೇನಾಪಡೆಗಳ ಮುಖ್ಯಸ್ಥರಾಗಿ ಮೊದಲನೆಯ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹೇಳುವಂಥ ಅಧಿಕಾರ ವಹಿಸಿದಂಥ ಜನರಲ್ ಬಿಪಿನ್ ರಾವತ್ ಅವರು, ಅವರ ಶ್ರೀಮತಿ ಮಧುಲಿಕಾ ರಾವತ್ ಅವರು ಮತ್ತು ಅದರ ಜೊತೆಗೆ 11 ಜನ ಹಿಂದೆ ನಡೆದಂಥ ಆ ಒಂದು ಭಯಾನಕವಾದ ಘಟನೆಯಲ್ಲಿ ತಮ್ಮ ಪ್ರಾಣವನ್ನು ನೀಗಿದ್ದಾರೆ. ಯಾವ ಸೈನಿಕನ ಸಾವು ಕೂಡ ತುಂಬ ನೋವು ಕೊಡುವಂಥದ್ದು. ಅದರಲ್ಲಿ ಸೇನಾಪಡೆಗಳ ಮುಖ್ಯಸ್ಥರ ಒಂದು ಈ ರೀತಿಯ ಅವಘಡದಲ್ಲಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಒಬ್ಬ ಕರ್ಮಯೋಗಿಯಾಗಿ 43 ವರ್ಷಗಳ ಕಾಲ ಸೇನೆಯಲ್ಲಿ ಕೆಲಸ ಮಾಡಿದಂಥ ಜನರಲ್ ರಾವತ್ ನಮ್ಮನ್ನು ಅಗಲಿರುವಂಥದ್ದು. ಅವರ ಜೊತೆಗೆ ನಮ್ಮನ್ನು ಅಗಲಿರುವಂಥ ಎಲ್ಲ ಸೈನಿಕರಿಗೆ ಶ್ರದ್ಧಾಂಜಲಿ ಸಮರ್ಪಣೆ ಮಾಡಲಿಕ್ಕೆ ನಾವು ಸೇರಿದ್ದೇವೆ ಇವತ್ತು. ಪ್ರಾಯಶಃ ಇದು ಇಡೀ ದೇಶಕ್ಕೆ ಒಂದು ಆಘಾತ ಕೊಟ್ಟಿರುವಂಥ ಸಂಗತಿ. ಆದರೆ ಸೈನಿಕರಾಗಿ ನಮಗೇನು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಆಘಾತ, ನೋವು, ಅಗಲುವಿಕೆಯ ಒಂದು ಸಮಸ್ಯೆ ಇದೆಲ್ಲ ಅನುಭವಿಸ್ತಾ ಇದ್ದರೂ ಕೂಡ